ಬಜಾಲ್ ಜಲ್ಲಿಗುಡ್ಡೆ ಏಪ್ರಿಲ್ 13 ನಡಪುನ ಚತುಪವಿತ್ರ ನಾಗಮಂಡಲ ಸೇವೆದಲ್ಲೇ ಕೊಡು ಪುದೆ ಕಾಣಿಕೆ ಮೆರವಣಿಗೆ ಅಂಗಾರೆ ನಡತಂಡು ಕಂಕನಾಡಿ ಬ್ರಹ್ಮಬೈದರ್ಲಿನ ಗರೋಡಿಡೆ ಪ್ರದೀಪ್ ಕುಮಾರ್ ಕಲ್ಕೂರ ಮೆರವಣಿಗೆ ಉದಿಪನ ಮಲ್ತೇರು. ಬಜಾಲ್ ಜಲ್ಲಿಗುಡ್ಡದ ಕೈಡಿಲ್ ಶ್ರೀ ನಾಗರಕ್ತೇಶ್ವರಿ ಗುಳಿಗ ಸನ್ನಿಧಿದ ನಿಲಿಟ್ಟು ಏಪ್ರಿಲ್ 13 ಶನಿವಾರ ಚತುಪವಿತ್ರ ನಾಗಮಂಡಲ ಸೇವೆ ನಡಪಿರೈತಿದೆ. ಆ ಬಗೆಟ್ ಭಕ್ತರ್ನ ಪುದೆ ಕಾಣಿಕೆ ಮೆರವಣಿಗೆ ಅಂಗಾರೆ ಕಂಕನಾಡಿ ಬ್ರಹ್ಮಬೈದರ್ಕಳ ಗರೋಡಿಡಿದು ಅಟ್ಟಣೆಯಾದಿತ್ತಂಡು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗುರ್ಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೂರಿಯರು ತುಡರ್ಪುತ್ತಾದು ಮೆರವಣಿಗೆ ಉದಿಪನ ಮಲ್ತೇರು. ಗರೋಡಿದ ಗಂಗಾಧರ ಶಾಂತಿ ನಾಗಮಂಡಲ ಸಮಿತಿದ ಗುರ್ಕಾರ್ಯರು ಯಶವಂತ ಶೆಟ್ಟಿ, ಕಾರ್ಯಗುರ್ಕಾರ್ಯರು ಜಗದೀಶ್ ಶೆಟ್ಟಿ ಬಿಜಯ್, ಅಳಪ್ಪೆ ಕರ್ಮಾರ್ ಸತ್ಸಂಗ ಸಮಿತಿದ ಸಂಚಾಲಕರು ವಾಸುದೇವ ಆರ್ ಕೊಟ್ಟಾರಿ, ಸಮಿತಿದ ಪ್ರಧಾನ ಕಾರ್ಯಂತಿಯರು ರಾಜೇಶ್ ರಾವ್ ಪಡೀಲ್, ಕೈಡೆಲ್ ಸನ್ನಿಧಿ ಮುಕ್ತೇಸರ್ ರಾಯ್ನ ದಾಮೋದರ್ ರಾವ್, ರಂಗನಾಥ್ ರಾವ್, ಸುರೇಶ್ ರಾವ್, ಪಾಲಿಕೆ ಸದಸ್ಯರು ವಿಜಯಕುಮಾರ್ ಶೆಟ್ಟಿ, ಕಂಕನಾಡಿ ಬಂಟೆರ್ನ ಸಂಘದ ಗುರ್ಕಾರ್ಯರು ರಮೇಶ್ ಶೆಟ್ಟಿ, ವತ್ಸಲ ಮಲ್ಲಿ ಪಾಲ್ದೆ ತೊಂಡರು.